ಅಸ್ಸಾಮದ ಗೌಹತಿಯ ಪೊದೆಯೊಂದರಲ್ಲಿ ಸೂಟ್ಕೇಸಿನಲ್ಲಿ ತುರುಕಿದ ಬಾಲಕನ ಶವ ಸಿಕ್ಕಿದ್ದು ಬಾಲಕನ ತಾಯಿಯ ಪ್ರಿಯಕರ ಕೊಲೆಗಾರ ಎಂಬುದು ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಟ್ಯೂಷನ್ನಿಗೆ ಹೋದ ಮಗ ಮನೆಗೆ ವಾಪಸ್ಸು ಬಂದಿಲ್ಲ ಎಂದು ತಾಯಿ ಪೊಲೀಸರಿಗೆ ಶನಿವಾರ ದೂರು ನೀಡಿದ್ಲು. ಭಾನುವಾರ ಗೌಹತಿಯ ಹೊರವಲಯದ ಪೊದೆಯೊಂದರಲ್ಲಿ ಸೂಟ್ಕೇಸ್ನಲ್ಲಿ ತುರುಕಿದ್ದ ಶವ ಪತ್ತೆಯಾಗಿತ್ತು. ಪೊಲೀಸರು ತನಿಖೆ ಮುಂದುವರಿಸಿ ಗಂಡನಿಂದ ಬೇರೆಯಾಗಿರುವ ಆ ಮಹಿಳೆಯ ಪ್ರಿಯಕರನೇ ಬಾಲಕನನ್ನು ಕೊಂದು ಬಿಸಾಡಿದ್ದು ಎಂದು ಪತ್ತೆ ಹಚ್ಚಿದ್ದಾರೆ. ಗಂಡನಿಂದ ಬೇರೆಯಾಗಿದ್ದ ಬಾಲಕನ ತಾಯಿಗೆ ಜೀತು ಮೋನಿ ಹಲಾಯಿ ಎಂಬವನು ಹೊಸದಾಗಿ ತಗುಲಿಕೊಂಡಿದ್ದ. ಸೂಟ್ಕೇಸ್ನಲ್ಲಿ 10ರ ಬಾಲಕನ ಶವ ಕಾಣೆಯಾದ ಹುಡುಗನದ್ದು ಎಂದು ತಿಳಿಯುತ್ತಲೇ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ರು. ಜೀತು ಮೋನಿಯನ್ನು ಪೊಲೀಸರು ಬಂಧಿಸಿ ವಿಚಾರಿಸಿದ್ದಾರೆ. ಆತನು ಕೊಂದುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಾಲಕನ ತಾಯಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಕೆಯ ಮೊದಲ ಗಂಡ ಬಾಲಕನ ತಂದೆಯಿಂದಲೂ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.